ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರ ವರ್ಗ ಜಮೀನಿಗೆ ಪರಭಾರೆ ನಿಷೇಧವಿದ್ದರೂ ಕೆಲವು ವಕೀಲರ ಮೂಲಕ ಸರ್ಕಾರದ ನಿರಪೇಕ್ಷಣಾ ಪತ್ರ ಇಲ್ಲದೆ ಒಪ್ಪಿಗೆ ಪತ್ರ, ಬಾಡಿಗೆ ಪತ್ರದ ಲೀಸ್ ಅಗ್ರಿಮೆಂಟ್ ಮಾಡಿಕೊಂಡು ವಂಚಿಸುವ ಪ್ರಕರಣಗಳು ನಡೆಯುತ್ತಿದ್ದು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕಾಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಆರೋಪಿಸಿದ್ದಾರೆ. ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಡಬ ತಾಲೂಕಿನ ನೆಲ್ಯಾಡಿ ಗ್ರಾಮದ ಮೊರಂಕಲ ಮನೆ ನಿವಾಸಿ ಅಣ್ಣು ನಾಯ್ಕ ಅವರ ಜಮೀನು ಸರ್ವೆ ನಂಬರ್ 13-15 ಹಾಗೂ 13/5 ವಿಸ್ತೀರ್ಣ 1.18 ಎಕರೆ ಜಮೀನನ್ನ ಪ್ರಕಾಶ್ ಕೆಜೆ, ಸುಂದರ್ ಶೆಟ್ಟಿ, ಆದ್ರಾಮ, ಜೋಸೆಫ್ ಯಾನೆ ಬೇಬಿ, ಜೆಮ್ಮಿ ಪಿಪಿ ವರ್ಗೀಸ್ ಅವರು ಅಲ್ಪ ಮೊತ್ತ ನೀಡಿ ಜಮೀನು ಪಡೆದುಕೊಂಡಿರುವ ಕುರಿತು ಅಣ್ಣು ನಾಯ್ಕ ಅವರು ಸಂಘಟನೆಗೆ ದೂರನ್ನ ನೀಡಿದ್ದಾರೆ. ಅಣ್ಣು ನಾಯ್ಕ ಅವರ ಪುತ್ರಿ ವಾರಿಜಾ ಅವರು ಪುತ್ತೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಈ ಕುರಿತು ದಾವೆ ದಾಖಲಿಸಿದ್ದಾರೆ. ತನ್ನ ತಂದೆಗೆ ಆಮಿಷವೊಡ್ಡಿ ನಮ್ಮನ್ನ ಕೂಡ ತಂದೆಯ ಮೂಲಕ ಬೆದರಿಸಿ ಜಮೀನು ಅವರಿಗೆ ಕೊಡುವಂತೆ ಒತ್ತಾಯಿಸಿ ಸಹಿ ಕೂಡ ಪಡೆದುಕೊಂಡಿದ್ದಾರೆ. ಸದರಿ ಜಾಗವನ್ನು ಅವರ ಸ್ವಾಧೀನಕ್ಕೆ ನೀಡಲಾಗಿದೆ. ನಿರಪೇಕ್ಷಣಾ ಪತ್ರ ಪಡೆಯದೆ ಮಾರಾಟ ಮಾಡಿರುವುದು ಕಾನೂನು ಉಲ್ಲಂಘನೆ ಎಂಬುದು ಗಮನಕ್ಕೆ ಬಂದಿರುವುದರಿಂದ ನ್ಯಾಯಾಲಯದಲ್ಲಿ ದೂರು ನೀಡಿದ್ದೇವೆ ಎಂದು ಹೇಳಿದರು. ಕಡಬ ತಾಲೂಕಿನ ನೆಲ್ಯಾಡಿ ಗ್ರಾಮದ ಸರ್ವೆ ನಂಬರ್ 13/5 ಎಫ್.ಪಿ. ಇದರಲ್ಲಿ 1 ಎಕರೆ 18 ಪಾಯಿಂಟ್ ಜಮೀನು ಅಣ್ಣು ನಾಯ್ಕರ ಹೆಸರಿಗೆ ಮಂಜೂರಾಗಿದೆ. ಈ ಅಣ್ಣು ನಾಯ್ಕರ ಹೆಸರಿಗೆ ಮಂಜೂರಾದ ಜಮೀನನ್ನು ಪ್ರಕಾಶ್ ಕೆಜೆ, ಸುಂದರ ಶೆಟ್ಟಿ ಮತ್ತು ಅದ್ರಾಮ, ಯೂಸುಫ್ ಬ್ಯಾರಿ, ಜೋಸೆಫ್ ಯಾನೆ ಬೇಬಿ, ಜೆಮ್ಮಿ ಮತ್ತು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಪಿಪಿ ವರ್ಗೀಸ್ ಅವರು ಲೀಸ್ ಮೂಲಕ ಮತ್ತು ಕೆಲವು ಅಗ್ರಿಮೆಂಟ್ ಮಾಡಿಕೊಂಡು ಈ ಜಾಗವನ್ನು ಪಡ್ಕೊಂಡಿದ್ದಾರೆ. ಪಡ್ಕೊಂಡ ನಂತರ ಈ ಜಾಗವನ್ನು ಈಗಾಗಲೇ ಅವರ ಸ್ವಾಧೀನಕ್ಕೆ ಕೂಡ ಬಿಟ್ಟಿರುತ್ತಾರೆ. ಈ ಬಡ ಕುಟುಂಬ ಈಗ ಬೀದಿ ಪಾಲಾಗುವಂತಹ ಒಂದು ಸಂದರ್ಭ ಇರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಗೆ ದೂರನ್ನು ಕೊಟ್ಟ ಪ್ರಕಾರ ನಾನು ಅವರನ್ನು ಕರೆದು ಮನವರಿಕೆ ಮಾಡಿದ್ದೇನೆ. ನೀವು ಆ ಜಾಗವನ್ನು ಪಡ್ಕೊಂಡಿದ್ದೀರಿ, ಅವರಿಗೆ ಬೇರೆ ಜಾಗವನ್ನು ತೆಗೆಸಿಕೊಟ್ಟು ಸರ್ಕಾರದ ಎನ್ಒಸಿಯನ್ನು ಪಡ್ಕೊಂಡು ನೀವು ಮಂಜೂರಾತಿಯನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಬೇಕಂತ ಅವರು ಹೇಳಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಒಪ್ಪದಿರುವುದರಿಂದ ಇವರು ಈಗಾಗಲೇ ನಮ್ಮ ಪುತ್ತೂರು ಸಿವಿಲ್ ನ್ಯಾಯಾಲಯದಲ್ಲಿ ಈಗಾಗಲೇ ದಾವೆಯನ್ನು ಹೂಡಿದ್ದಾರೆ. ತಂದೆಯ ಮೇಲೂ ಕೂಡ ಇವರು ಕೇಸು ದಾಖಲು ಮಾಡಿದ್ದಾರೆ. ತಂದೆಯ ಮೇಲೂ ಕೇಸು ದಾಖಲು ಮಾಡಿದ್ದಾರೆ ಮತ್ತು ಆ ಜಾಗವನ್ನು ತೆಗೆದುಕೊಂಡಿದ್ದಾರೆ, ಅವರ ಮೇಲೂ ಕೂಡ ಕೇಸು ದಾಖಲು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಮುಖಂಡರಾದ ಅಣ್ಣಪ್ಪ ಕೆರೆಕಾಡ್, ಚಂದ್ರಶೇಖರ್ ಬಿಟ್ಲ, ಅಣ್ಣು ನಾಯ್ಕ ಅವರ ಪುತ್ರಿಯರಾದ ವಾರಿಜಾ ಮತ್ತು ಮಂಜುಳಾ ಉಪಸ್ಥಿತರಿದ್ದರು.